ಕೇರಳದಲ್ಲಿ ತುಳು ಭಾಷೆಯನ್ನ ಅಧಿಕೃತವಾಗಿ ಮಾನ್ಯ ಮಾಡುವಂತೆ ಕೇರಳ ಶಾಸಕರಿಗೆ ಜೈ ತುಳುನಾಡು ಸಂಘಟನೆಯಿಂದ ಮನವಿಯನ್ನ ಸಲ್ಲಿಸಲಾಗಿದೆ. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಹಾಗೂ ಮಂಜೇಶ್ವರ ಮಾಜಿ ಶಾಸಕ ಉದುಮ ಕ್ಷೇತ್ರದ ಪ್ರಸ್ತುತ ಶಾಸಕ ಸಿಎಚ್ ಕುಂಜಂಬೂರವರನ್ನ ಭೇಟಿ ಮಾಡಿದ ಜೈ ತುಳುನಾಡು ಸಂಘಟನೆಯ ಕಾಸರಗೋಡು ಘಟಕದ ಅಧ್ಯಕ್ಷ ಹರಿಕಾಂತ್ ಕಾಸರಗೋಡು, ಕಾರ್ಯದರ್ಶಿ ಕಾರ್ತಿಕ್ ಪೆರ್ಲಾ, ಕೋಶಾಧಿಕಾರಿ ಪ್ರಶಾಂತ್ ರೈ ಬಂದಡ್ಕ, ಮುಖ್ಯ ಸಂಚಾಲಕ ಪ್ರವೇಶ್ ಕುಲಾಲ್ ಹಾಗೂ ಸದಸ್ಯ ದೇವಿ ಪ್ರಸಾದ್ ರೈ ಅವರನ್ನು ಒಳಗೊಂಡ ನಿಯೋಗ ಮನವಿಯನ್ನ ಸಲ್ಲಿಸಿದೆ. ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಅಶ್ರಫ್, ಮುಂಬರುವ ಅಧಿವೇಶನದಲ್ಲಿ ಈ ವಿಷಯವನ್ನ ಸರ್ಕಾರದ ಗಮನಕ್ಕೆ ತಂದು ಮನವರಿಕೆ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಉದುಮ ಶಾಸಕ ಸಿಎಚ್ ಕುಂಜಂಬು ಮಾತನಾಡಿ, ತುಳು ಭಾಷೆಯನ್ನ ಕೇರಳದ ಅಧಿಕೃತ ಭಾಷೆಯನ್ನಾಗಿ ಮಾಡುವ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಪ್ರಯತ್ನ ಪಡುತ್ತೇನೆ ಎಂದು ಭರವಸೆಯನ್ನ ನೀಡಿದರು. ಕರ್ನಾಟಕದಲ್ಲಿ ಕನ್ನಡ ಅಧಿಕೃತ ಇದು ಮಾಡಬೇಕು ಅಂತ ನಾವು ಹೇಳೋದು. ಹಾಗೆ ನಮಗೆ 8ನೇ ಪಂಚಾಯತಕ್ಕೆ ಸ್ವಲ್ಪ ಬಲ ಸಿಗ್ತದೆ. 16 ಇಲ್ಲಿ ನೋಡಿ, ಇವಾಗ ವಿಶಾಲ ಉಂಟು. ಸಿಕ್ಕಿಂ ಅಂತ ಹೇಳಿದ್ರೆ ನಮ್ಮ ಕಾಸರಗೋಡಿನಷ್ಟಕ್ಕೆ ಇರುವ ಒಂದು ರಾಜ್ಯ. ಅಲ್ಲಿ 12 ಭಾಷೆ ಒಫಿಷಿಯಲ್ ಆಗಿದೆ. ಅದರಲ್ಲಿ ಹೊರರಾಜ್ಯದಲ್ಲಿ 2 ಭಾಷೆಗಳು ತಮಿಳುನಾಡಲ್ಲಿ ತಮಿಳು, ಇಂಗ್ಲಿಷ್, ಕೇರಳದಲ್ಲಿ ಮತ್ತು ಉರ್ದು. ಮತ್ತೆ ಇದು ನಮ್ಮ ಇದು ಅಂದರೆ ಎಲ್ಲ ಮತ್ತೆ ಭಾಷೆ ಪ್ರಭೇದಗಳು ಹೇಗೆ ಮತ್ತೆ ನೋಡಿ ಇಲ್ಲಿ ಒಂದೊಂದು ಈಗ ಮಂಗಳೂರಲ್ಲಿ ಮಾತಾಡೋ ತುಳು ಸ್ವಲ್ಪ ಚೇಂಜ್ ಇರ್ತದೆ, ವ್ಯತ್ಯಾಸ. ಕನ್ನಡ ಹೇಗಿದೆ, ಕಾಸರಗೋಡು ವ್ಯತ್ಯಾಸ. ಅದನ್ನೊಂದು ಸ್ಟೆಪ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಅದಾಗಿ ಸಾಹಿತ್ಯದ ಬಗ್ಗೆ ಮತ್ತೆ ಶಾಸನಗಳು, ತುಂಬ ಶಾಸನಗಳು ನಿಮಗೆ ಬೇಕಾದ್ರೆ ಈ ಚಾನಲ್ ಅವ್ರು ತೆಗಿತಾರೆ.